ಧರ್ಮಗುರುಗಳು ಕೇವಲ ಪೂಜೆ ಮಾರ್ಗದರ್ಶನ ನೀಡಲು ಮಾತ್ರ ಸೀಮಿತರಲ್ಲ, ಬದಲಾಗಿ ಅದರಲ್ಲೂ ಬೇರೆ ಬೇರೆ ರೀತಿಯ ಸಾಮಾಜಿಕ ಅರಿವುಳ್ಳ ಕಾರ್ಯಕ್ರಮಗಳು ನಡೆಯುತ್ತಿದೆ ಅನ್ನೋದಕ್ಕೆ ಒಂದು ನಿದರ್ಶನ ಇಲ್ಲಿದೆ. ಕೃಷಿ ಕ್ರಾಂತಿಯ ಮೂಲಕ ಕೃಷಿಯ ನಿಜವಾದ ಅರ್ಥ ಏನೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಆ ಧರ್ಮಗುರುಗಳು ಯಾರು, ಯಾವ ರೀತಿಯಲ್ಲಿ ಕೃಷಿ ಕ್ರಾಂತಿ ಮಾಡಿದ್ದಾರೆ ಅನ್ನೋ ಕುತೂಹಲ ಇದ್ರೆ ಇಲ್ಲಿದೆ ನೋಡಿ ಒಂದು ಸ್ಪೆಷಲ್ ಸ್ಟೋರಿ. ಶತಮಾನೋತ್ತರ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವ ವಿಟ್ಲ ಸಮೀಪದ ಬೋರಿಮಾರ್ ಸಂತ ಜೋಸೆಫರ ದೇವಾಲಯ ಇದೀಗ ಕೃಷಿ ಕ್ರಾಂತಿಯತ್ತ ಹೆಜ್ಜೆ ಇಟ್ಟಿದೆ. ಧರ್ಮಗುರುಗಳಾಗಿರುವ ವಂದನೀಯ ಫಾದರ್ ಗ್ರೆಗರಿ ಪೆರೇರರವರು ಕಳೆದ 1 ವರ್ಷದಲ್ಲಿ ಚರ್ಚ್ನ ಚಿತ್ರಣವನ್ನೇ ಬದಲಾಯಿಸಿದ್ದು, ಕೃಷಿ ಕ್ರಾಂತಿಯ ಮೂಲಕ ಕೃಷಿಯ ನಿಜವಾದ ಖುಷಿ ಏನೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಕಳೆದ ವರ್ಷದವರೆಗೂ ಕೇವಲ ತರಗೆಲೆಗಳು ಮಾತ್ರ ಆದಾಯದಂತಿದ್ದ ರಬ್ಬರ್ ಗಿಡಗಳೇ ಚರ್ಚ್ನ ಜಮೀನಲ್ಲಿತ್ತು. ಕಳೆದ 2018ರ ಜೂನ್ 3ರಂದು ಇವರು ಬೋರಿಮಾರ್ ಚರ್ಚ್ನ ಧರ್ಮಗುರುಗಳಾಗಿ ನಿಯುಕ್ತಿಗೊಂಡ ಬಳಿಕ ಇದೇ ಜಮೀನಿನಲ್ಲಿ ಇವರ ಮಾರ್ಗದರ್ಶನದಲ್ಲಿ ನಿರ್ಮಾಣಗೊಂಡಿದೆ ಪಪ್ಪಾಯಿ, ನುಗ್ಗೆ, ಅರಿವೆ ಸೊಪ್ಪು, ಗೆಣಸು, ಕುಂಬಳಕಾಯಿ ಮಾತ್ರವಲ್ಲದೆ ಇದೀಗ ಗೇರು ಗಿಡಗಳು ಕೂಡ ತಲೆ ಎತ್ತುತ್ತಿದ್ದು ಆದಾಯದ ಮೂಲವಾಗಿ ಬೆಳೀತಾ ಇದೆ. ನಮ್ಮ ಚರ್ಚ್ ಶತಮಾನೋತ್ತರ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಕ್ರಿಯಾಶೀಲ ಧರ್ಮಗುರುಗಳನ್ನ ಇಲ್ಲಿಗೆ ನೇಮಿಸಿರುವುದು ನಮ್ಮ ಭಾಗ್ಯವಾಗಿದೆ ಎನ್ನುತ್ತಾರೆ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ರೋಷನ್ ಬೋನಿಫಾಸ್ ಮಾರ್ಟಿಸ್. ನಾವು ಈ ರಬ್ಬರ್ ಗಿಡಗಳನ್ನೆಲ್ಲ ತೆಗೆದು ವಿವಿಧ ಬೇರೆ ಬೇರೆ ತಳಿಯ ಈ ಕೃಷಿಯನ್ನು ಮಾಡಲು ಆರಂಭಿಸಿದರು. ಪಪ್ಪಾಯಿ ಗಿಡಗಳನ್ನು, ಗೆಣಸು, ಸುವರ್ಣಗೆಡ್ಡೆ, ನುಗ್ಗೆಕಾಯಿ, ಕುಂಬಳಕಾಯಿ ಹಾಗೆ ಹಲವಾರು ಕೃಷಿಗಳನ್ನು ಮಾಡುತ್ತಾ ನೋಡುವಾಗ ಇಲ್ಲಿ ಅವರು ಮಾಡಿದ ಕೃಷಿ ನಮಗೆ ಯುವಕರಿಗೆ ತಲೆ ತಗ್ಗಿಸುವಂಥ ಹಾಗೆ ಆಯಿತು. ಯಾಕೆಂದೇಳಿದರೆ ಈ ವಯಸ್ಕ ಧರ್ಮಗುರುಗಳು ಇಷ್ಟೆಲ್ಲ ಕೃಷಿಯನ್ನೆಲ್ಲ ಮಾಡಿ ತುಂಬ ಆದಾಯ ತರುವಂತೆ ಮಾಡಿದಾಗ ಚರ್ಚ್ ಜಮೀನಿನ 4 ಎಕರೆ ಪ್ರದೇಶದಲ್ಲಿ ಸಾವಯವ ಕೃಷಿಯ ಸಂಕಲ್ಪ ತೊಟ್ಟ ಧರ್ಮಗುರುಗಳು ರಬ್ಬರ್ ಗಿಡಗಳನ್ನೆಲ್ಲ ತೆಗೆಸಿ ಪಪ್ಪಾಯಿ ಕೃಷಿ ಆರಂಭಿಸಿದ್ರು. ಜೊತೆಗೆ ಸುವರ್ಣಗೆಡ್ಡೆ, ನುಗ್ಗೆ, ಅರಿವೆ ಸೊಪ್ಪು, ಕುಂಬಳಕಾಯಿ ಬಳ್ಳಿ, ಗೆಣಸಿನ ಬಳ್ಳಿ ಹೀಗೆ ಒಂದರ ಮೇಲೊಂದರಂತೆ ಚಿಗುರೊಡೆಯುತ್ತಾ ಬಂತು. ಇದೀಗ ಚರ್ಚ್ ಜಮೀನಿನಲ್ಲಿ 100ಕ್ಕೂ ಅಧಿಕ ಪಪ್ಪಾಯಿ ಗಿಡಗಳು, 120 ನುಗ್ಗೆ ಮರ, ಸುಮಾರು 1,000 ಸುವರ್ಣಗೆಡ್ಡೆಯ ಗಿಡಗಳು ಚರ್ಚ್ನ ಆವರಣದ ಸೊಬಗನ್ನ ಹೆಚ್ಚಿಸಿದೆ. ಈ ವರ್ಷ ಮತ್ತೆ ಹೊಸದಾಗಿ 160 ಗೇರು ಗಿಡಗಳನ್ನು ನೆಡಲಾಗಿದ್ದು, ಎಲ್ಲಾ ಬಗೆಯ ಕೃಷಿಯನ್ನ ಮತ್ತಷ್ಟು ವಿಸ್ತಾರಗೊಳಿಸುವ ಇರಾದೆ ಧರ್ಮಗುರುಗಳಲ್ಲಿದೆ. ತೋಟದಲ್ಲಿ ಕಾರ್ಮಿಕರಾಗಿ ತೊಡಗಿಸಿಕೊಂಡಿರುವ ಫ್ರಾಂಕಿ ಡಿಸೋಜಾ, ಬಾಬಣ್ಣ, ಪ್ರಕಾಶ್, ಸೇಸಪ್ಪ, ಐರಿನ್, ಲಲಿತಾ, ಚೆನ್ನಮ್ಮ, ಪ್ರಮೋದ್, ವಿನೋದ್ ಹಾಗೂ ಮೋಹನ್ ನಾಯ್ಕರ ಜೊತೆಗೆ ಧರ್ಮಗುರುಗಳು ಕೂಡ ಮಣ್ಣು, ಕೆಸರು, ಗೊಬ್ಬರ ಹಾಕಿ ಗಿಡಗಳನ್ನು ಪೋಷಿಸ್ತಾ ಇದ್ದಾರೆ. ಆದರೆ ನಮ್ಮ ಚರ್ಚಲ್ಲಿ ಫಾದರ್ ಇದ್ದರು, ಅವರು ಬಂದು ಒಂದು ವರ್ಷ ಏನಾಯಿತು ಬಂದು ಅವರು ಇಲ್ಲಿ ಬಂದು ತುಂಬ ಕೃಷಿ ಮಾಡಿದ್ದಾರೆ. ಅಂದರೆ ಇದು ಪಪ್ಪಾಯಿ ಗಿಡ ಮತ್ತು ಅದು ಮತ್ತು ಸೂರ್ಣಗಡ್ಡೆ ಎಲ್ಲ ಮಾಡಿದ್ದಾರೆ ಅವರು. ಈ ಥರ ಕೃಷಿ ನಮ್ಮ ಚರ್ಚಲ್ಲಿ ಇಷ್ಟವರೆಗೆ ಯಾರು ಮಾಡಲಿಲ್ಲ. ಆದರೆ ನಮ್ಮ ಗುರುಗಳು, ಚರ್ಚ್ ಗುರುಗಳು ಮಾಡಿದ್ದಾರೆ. ಬೋರಿಮಾರ್ ಸಂತ ಜೋಸೆಫರ ದೇವಾಲಯದ ಆವರಣದಲ್ಲಿ ಬೆಳೆದ ಸಾವಯವ ಕೃಷಿಗೆ ಎಲ್ಲೆಲ್ಲದ ಬೇಡಿಕೆ ಇದೆ. ಪಪ್ಪಾಯಿ, ಗೆಣಸು, ಸುವರ್ಣಗೆಡ್ಡೆ, ಅರಿವೆ ಸೊಪ್ಪು, ಕುಂಬಳಕಾಯಿಗೆ ಸ್ಥಳೀಯವಾಗಿ ಸರ್ವ ಸಮುದಾಯದ ಗ್ರಾಹಕರಿದ್ದಾರೆ. ಅಲ್ಲದೆ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ, ಧರ್ಮಗುರುಗಳ ತರಬೇತಿ ಕೇಂದ್ರ, ಜೆಪ್ಪು ಸೆಮಿನರಿ, ಬಜ್ಜೋಡಿಯ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಚೇರಿಗೂ ಬೋರಿಮಾರ್ ಚರ್ಚ್ನ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಒಂತೆಂತ ಪಾಡು ಒಂಜಿ ಈತ ಪಾಡು ಗೊಬ್ಬರ ಬೊಕ್ಕ ಕಿದೆತ್ತ ಗೊಬ್ಬರ ಒಂಜಿ ಬಟ್ಟಿ ಪಾಡು ಬೊಕ್ಕ ಸೌಂಟಾನ ಒಂಜಿ ಬಟ್ಟಿ ಪಾಡು ಪಲವರಿಂದ 1 ವರ್ಷ ಓಡಪುಂಡು ಕೆರಂಗು 3 ತಿಂಗಳು ಕೆರಂಗು 3 ತಿಂಗಳು ಆಪುಂಡು ಪಪ್ಪಂಗ 3 ತಿಂಗಳು ಆಪುಂಡು ಕೇಳಿ ನುರ್ಗೆಲ 3 ತಿಂಗಳು 2 ವರ್ಷ ಆಪುಂಡು 2 ವರ್ಷ ಬೀಜ ಒಂದು 2-3 ವರ್ಷ ಹೋಗು ಕೆರಂಗ ನಡ್ತೀರಿ, ಕೇನೆ ನಡ್ತೀರಿ, ಕುಂಬಳ ನಡ್ತೀರಿ, ಪಪ್ಪಂಗಾಯಿ, ನುರ್ಗೆ ನಡ್ತೀರಿ.
ಧರ್ಮಗುರುಗಳ ಸಮಾಜ ಪ್ರೀತಿಯ ಕಾರ್ಯಗಳ ಹಂಬಲಕ್ಕೆ ಚರ್ಚಿನ ಪಾಲನಾ ಸಮಿತಿಯು ಬೆಂಬಲವಾಗಿ ನಿಂತಿದೆ. ವರ್ಷವೊಂದರಲ್ಲೇ ಬೆರಗು ಮೂಡಿಸುವಂತಹ ರೀತಿಯಲ್ಲಿ ಕೃಷಿ ಕಾರ್ಯ ನಡೆಸಿರುವ ವಂದನೀಯ ಫಾದರ್ ಗ್ರೆಗರಿ ಪಿರೇರರವರ ಬಗ್ಗೆ ಕ್ರೈಸ್ತ ಬಾಂಧವರು ಭಾರಿ ನಿರೀಕ್ಷೆಯನ್ನ ಇರಿಸಿಕೊಂಡಿದ್ದಾರೆ. ಮಹಮ್ಮದ್ ಅಲಿ, V4 News 24/7 ವಿಟ್ಲ.